ಎಲ್ಲರೂ ಕೂಡ ನಿರೀಕ್ಷೆಯಿಂದ ಕಾಯ್ತಾ ಇರುವಂತಹ ಸನ್ಮಾನ ಶ್ರೀಯುತ ಯುಟಿ ಖಾದರ್ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ನಮ್ಮೂರಿನ ಬಗ್ಗೆ ಅಭಿಮಾನವನ್ನ ಇಟ್ಟುಕೊಂಡಿರುವ, ಕ್ಷೇತ್ರದ ಮತದಾರರ ಬಗ್ಗೆ ವಿಶೇಷ ಕಾಳಜಿಯನ್ನು ಹೊಂದಿರುವ 6 ಕೋಟಿ ಕನ್ನಡಿಗರ ಮನಗೆದ್ದ ಯುಟಿ ಖಾದರ್, ರಾಜಕೀಯದ ಪರಿಶುದ್ಧ ಕದರ್. ಶಂಕರಾನಂದ ಇನೋಳಿ ಇವರು ಶಾಲೋದಿಸಿ ಗೌರವದಿಂದ ಸನ್ಮಾನಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅಧಿಕಾರದ ಅಹಂಕಾರವಿಲ್ಲದ ನಾಯಕ, ಜನರ ನೋವಿಗೆ ಸ್ಪಂದಿಸುವ ಹೃದಯವಂತ ನಾಯಕ ಸನ್ಮಾನ ಶ್ರೀಯುತ ಯುಟಿ ಖಾದರ್ ಅವರನ್ನ ಗೌರವದಿಂದ ಗುರುತಿಸುವಂತಹ ಕಾರ್ಯಕ್ರಮಕ್ಕೆ ಮುಂದಾಗ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಶಾಲಾ ಮೇಲುಸ್ತುವಾರಿ ಸಮಿತಿಯ ವತಿಯಿಂದಲೂ ಕೂಡ ಒಂದು ಸನ್ಮಾನವನ್ನು ನಾವು ಆಯೋಜನೆ ಮಾಡಿದ್ದೇವೆ. ನಮ್ಮ ಶಾಲಾ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರು, ಅದೇ ರೀತಿ ಊರವರು, ಶಾಲಾ ಶಿಕ್ಷಕರು ಎಲ್ಲರೂ ಕೂಡ ಜೊತೆಗೂಡಿ ಈ ಒಂದು ವೇದಿಕೆಯಲ್ಲಿ ಗೌರವದಿಂದ ಗುರುತಿಸುವಂತಹ ಕಾರ್ಯಕ್ರಮ. ಸರ್ಕಾರಿ ಪ್ರೌಢಶಾಲೆ ಪಾವೂರು ಮೇಲುಸ್ತುವಾರಿಯ ಅಧ್ಯಕ್ಷರು, ಅದೇ ರೀತಿ ಪೋಷಕರು, ವಿದ್ಯಾರ್ಥಿಗಳು, ಅಧ್ಯಾಪಕ ವೃಂದ ಜೊತೆಗೂಡಿ ಯುಟಿ ಖಾದರ್ ಅವರನ್ನ ಗುರುತಿಸುವಂತಹ ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. ಮಾತಿಗಿಂತ ಕೆಲಸವೇ ದೊಡ್ಡದು ಎನ್ನುವವರು, ರಾಜಕೀಯಕ್ಕೂ ಮಾನವೀಯತೆಯ ಸ್ಪರ್ಶವನ್ನು ನೀಡಿದವರು, ಸೋಲು ಗೆಲುವಿನ ಲೆಕ್ಕವಿಲ್ಲದೆ ಜನಸೇವೆಯ ಹಾದಿಯಲ್ಲಿ ನಡೆದವರು, ವಿರೋಧಿಗಳಿಗೂ ಗೌರವ ಕೊಟ್ಟು ಸ್ನೇಹದ ಸೇತುವೆಯನ್ನ ಕಟ್ಟಿದವರು ಸನ್ಮಾನ ಶ್ರೀಯುತ ಯುಟಿ ಖಾದರ್ ಅವರು. ಉಳ್ಳಾಲದ ಉಸಿರಾಗಿ ಕರ್ನಾಟಕದ ಹೆಮ್ಮೆಯಾಗಿ ಬೆಳೆದವರು, ಪದವಿಗಿಂತ ವ್ಯಕ್ತಿತ್ವವೇ ದೊಡ್ಡದು ಎಂದು ತೋರಿಸಿಕೊಟ್ಟಂತಹ ಸದನದ ಗೌರವವನ್ನು ಕಾಪಾಡಿದ ಸನ್ಮಾನ ಶ್ರೀಯುತ ಯುಟಿ ಖಾದರ್ ಕೇವಲ ಹೆಸರಲ್ಲ, ಅದು ರಾಜಕೀಯದ ಪರಿಶುದ್ಧ ಕದರ್. ಯುಟಿ ಖಾದರ್ ಅವರಿಗೆ ಗೌರವದ ಸನ್ಮಾನಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. ಪಾವೂರು ಗ್ರಾಮ ಪಂಚಾಯತ್ ವತಿಯಿಂದ ಇದೀಗ ಗೌರವದ ಸನ್ಮಾನ ಯುಟಿ ಖಾದರ್ ಅವರಿಗೆ ನಡೆಯುತ್ತಾ ಇದೆ. ಯುಟಿ ಖಾದರ್ ಅವರಿಗೆ ಇದೀಗ ಪಾವೂರು ಗ್ರಾಮ ಪಂಚಾಯತ್ ವತಿಯಿಂದ ಗೌರವದ ಸನ್ಮಾನ ಕಾರ್ಯಕ್ರಮ. ಅಭಿವೃದ್ಧಿಯ ಪಥದಲ್ಲಿ ಅವಿಶ್ರಾಂತ ಪರಿಶ್ರಮದ ಮೂಲಕ ಮಂತ್ರಿ ಪಟ್ಟವನ್ನೇರಿದ ಅಪ್ಪಟ ಪ್ರಜಾಪ್ರೇಮಿ ಸನ್ಮಾನ ಶ್ರೀಯುತ ಯುಟಿ ಖಾದರ್ ಅವರನ್ನ ಪಾವೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ನಿಕಟಪೂರ್ವಾಧ್ಯಕ್ಷರು, ಅದೇ ರೀತಿ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗ ಬಹಳ ಗೌರವದಿಂದ ಗುರುತಿಸುವಂತಹ ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. ಪಾವೂರು ಗ್ರಾಮ ಪಂಚಾಯತ್ ವತಿಯಿಂದ ಅಭಿಮಾನದ ಸನ್ಮಾನ. ಇವತ್ತು ಕರ್ನಾಟಕ ವಿಧಾನಸಭೆಯ 224 ಶಾಸಕರನ್ನು ಕೂಡ ನಿಯಂತ್ರಿಸಿ ವಿಧಾನಸಭೆಯ ಗೌರವವನ್ನು ಹೆಚ್ಚಿಸಿದ ಯುಟಿ ಖಾದರ್ ಅವರಿಗೆ ನಮ್ಮ ಪಾವೂರು ಗ್ರಾಮ ಪಂಚಾಯತ್ನ ಸಿಬ್ಬಂದಿ ವರ್ಗ, ಅದೇ ರೀತಿ ಶಾಲಾ ಪಾವೂರು ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷರು ಗೌರವದಿಂದ ಗುರುತಿಸಿ ಸನ್ಮಾನಿಸುವಂತಹ ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. ರಾಜಕೀಯದ ದಾರಿಯಲ್ಲಿ ಹಲವರು ಬಂದರು, ಅಧಿಕಾರದ ಕನಸಿನಲ್ಲಿ ಹಲವರು ನಡೆದರು, ಜನರ ಹೃದಯದಲ್ಲಿ ಮನೆ ಮಾಡಿದವರು ಕೆಲವರು, ಅವರ ಸಾಲಿನಲ್ಲಿ ಯುಟಿ ಖಾದರ್ ಅವರು ಮೊದಲನೆಯವರು. ಇದೀಗ ಯಾನಪ್ಪಯ್ಯ ಹರೇಕಳ ಕಾರ್ಡನ್ನ ವಿತರಿಸುವಂತಹ ಕಾರ್ಯಕ್ರಮ. ನಮ್ಮ ವಿಶೇಷವಾಗಿ ಶ್ರೀ ಶಿವಕುಮಾರ್ ಅವರು ಕೊಡುಗೆಯಾಗಿ ನೀಡುವಂತಹ ಸಾಂಕೇತಿಕವಾಗಿ ಪ್ರತಿ ತರಗತಿಯಿಂದ 2 ವಿದ್ಯಾರ್ಥಿನಿಯರಿಗೆ